ಜನರಲ್ಲಿ ಸೇವಾ ಮನೋಭಾವವನ್ನು ಹೊಂದಿ ಪ್ರೀತಿಯಿಂದ ನೋಡುವುದು ಕ್ರೈಸ್ತ ಸಮುದಾಯದ್ದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಗಾಗಿ 60 ಕೋಟಿಯನ್ನ ನೀಡಲಾಗಿದೆ. ಮಹಿಳೆಯರಿಗೆ ಶಕ್ತಿ ತುಂಬುವ ಮೂಲಕ ಕುಟುಂಬವನ್ನ ಸದೃಢವಾಗಿಸಲಾಗುತ್ತದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ಭಾನುವಾರ ಪೆರುವಾಯಿ ಮುಚ್ಚಿರಪದವು ಫಾತಿಮಾ ಮಾತೆಯ ದೇವಾಲಯದಲ್ಲಿ ಸಮುದಾಯ ಭವನದ ಶಿಲಾನ್ಯಾಸ ನಡೆಸಿ ಮಾತನಾಡಿದರು. ಮಂಗಳೂರು ಪದವ ಕಾಲೇಜು ಪ್ರಾಂಶುಪಾಲ ಅರುಣ್ ವಿಲ್ಸನ್ ಲೋಬೋ ಆಶೀರ್ವಚನ ನೀಡಿದರು. ಮಂಗಳೂರು ದಕ್ಷಿಣ ಮಾಜಿ ಶಾಸಕ ಜೆಆರ್ ಲೋಬೋ, ಪೆರುವಾಯಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಫೀಜಾ ಮತ್ತಿತರರು ಉಪಸ್ಥಿತರಿದ್ದರು. त्या घरात शर्मारलो तरी तेंकोच फोन पडूंक ना, कित्याक ते घट्ट बांदलेले. देवाचे उतार हे वाकणी तुका क्रिस्ता मोबायल भाऊ भयणीनो, आमी मागया या फिरगेजीच्या विगार बापा खातीर उपाध्यक्ष कार्यदर्शी सर्व कुटुंबाच्या बसो देव आशीर्वाद घालून या फिरगेजीतले ಮಂಗಳೂರು ದಕ್ಷಿಣ ಬ್ಲಾಕ್ನ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ನೆಲ್ಸನ್ ಅವರು ಕೂಡ ನಮ್ಮೊಂದಿಗೆ ಸಮಾಜ ಸೇವೆಯನ್ನು ಅವರು ಈ ಹಿಂದಿನಿಂದ ಮಾಡಿಕೊಂಡು ಬಂದಿದ್ದಾರೆ. ಕೇವಲ ಶಾಸಕನಾಗಿ ಅಲ್ಲ, ಅದಕ್ಕಿಂತ ಆಶೀರ್ವಾದವನ್ನು ಸಂಪರ್ಕದಲ್ಲಿ ಇದ್ದೀನಿ. ಎಷ್ಟೋ ವರ್ಷದಿಂದ ಕೆಲವು ಕುಟುಂಬಗಳು 15-18 ವರ್ಷದಿಂದ ಕೂಡ ನಾನು ಸಂಪರ್ಕದಲ್ಲಿ ಇದ್ದದನ್ನು ಕಂಡಿದ್ದೀನಿ. ಏನಿಲ್ಲದರೂ ಆ ಪ್ರಾಯದವರೆಗೆ 2 ಗಿಡ ಆದ್ರೂ ನಡಬೇಕು. ನನಗೆ ಏನಿಲ್ಲದ್ರೆ 18 ವರ್ಷದ ಹಿಂದೆ ಒಬ್ಬರು ತಾಯಿ ಇದ್ದರು ಪಡೀಲಲ್ಲಿ. ಅವರು ನನಗೆ ಮೊನ್ನೆ ಅಲಸಂದೆ ಮತ್ತು ಬೆಂಡೆಕಾಯಿ ಕಲಿಸಿದ್ದಾರೆ. ಯಾವತ್ತು 18 ವರ್ಷದ ಸಂಬಂಧ. ನನಗೊಂದು ಜಾಗ ಕೊಟ್ಟಿದ್ದೆ.